ಇಲ್ಲ ಅಂತಿದ್ರೆ ಇವರನ್ನು ಜಗತ್ತಿನ ದೇವರು ಬಂದರೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಅವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಆಗಿದೆ ಅಂತ. ಇವತ್ತು ನೀವು ಹೇಳಿದಾಗನೇ ವಾರಕ್ಕೆ 1 ಸಲ ಮನೆಗೆ ಬೇಕಾದ ತರಕಾರಿ ಸಾಮಾನು ತರ್ಬೋದಾ? ದಿವಸಾಗ್ಲೂ ಹೋಗಿ ಪೇಟೆಗೆ ಏನು ಮಾಡ್ಲಿಕ್ಕೆ ಉಂಟು? ಅಂದ್ರೆ ಏನಾಗಿದೆ ಅಂದ್ರೆ ಇವನಿಗೆ ಸ್ವೇಚ್ಛಾಚಾರ ಆಗಿದೆ. ನನ್ನನ್ನು ಯಾರು ಕೇಳಬೇಕು, ನನ್ನನ್ನು ಯಾರು ಕೇಳುವವ, ನನ್ನನ್ನು ಯಾರು ನಿಲ್ಲಿಸಬಲ್ಲ, ನನ್ನ ಅಧಿಕಾರ ಇದೆ, ನನ್ನ ಮೂಲಭೂತವಾದಂತಹ ಹಕ್ಕಿದೆ, ಇದನ್ನು ಯಾರು ಪ್ರಶ್ನಿಸಬಲ್ಲ ಅಂತ ಹೇಳುವಂಥ ರೀತಿಯ ಮನೋಭಾವನೆಯಿಂದ ಇವತ್ತು ನಾವು ಸಮಾಜ ಹಾಳಾಗ್ತಾ ಇದ್ದೇವೆ. ಆದ ಕಾರಣ ಇವತ್ತು ಈ ಮನಸ್ಥಿತಿ ಬದಲಾಗ್ತಿದ್ರೆ ಕೋವಿಡ್ ಯಾವಾಗ ನಮ್ಮಲ್ಲಿ ಕಂಟ್ರೋಲ್ ಬರ್ತಿತ್ತು. ಅದಕ್ಕೆ ಸಮಾಜಕ್ಕೆ ಕಷ್ಟ ಅಂತಂದ್ರೆ ಇವತ್ತು ಸರ್ಕಾರಕ್ಕೆ ಒಂದು ನುಂಗಲಾರದ ತುತ್ತಾಗಿದೆ. ಇವತ್ತು ಈ ಸಮಾಜವನ್ನು ಹೇಗೆ ಇತ್ಲಾಗಿಂದ ಓಟ್ ಬೇಕು, ಸಮಾಜದ ಒಂದು ಆಶೋತ್ತರಗಳನ್ನು ಈಡೇರಿಸುವಂಥ ಒಂದು ವ್ಯವಸ್ಥೆ ಬೇಕು. ಆಕ್ರೋಶಗಳು ಬಂತಂದ್ರೆ ಇದೇ ನಾಳು ರಿವೋಲ್ಟ್ ಆಗ್ತದೆ ಅಂತ ಹೇಳುವಂಥ ಒಂದು ಮನೋಭಾವನೆ ಸರ್ಕಾರಕ್ಕಿದೆ. ಹಾಗಾಗಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೂ ಆಗುದಿಲ್ಲ. ಒಂದ್ ಕಡೆಯಿಂದ ಧೋರಣೆ ನೋಡಿದ್ರೆ ಸಮಸ್ಯೆ ಆಗ್ತದೆ. ಇವತ್ತು ಪೊಲೀಸರು ಹಕ್ಕು ಕೊಟ್ಟರೆ ಹೊಡೆದ್ರು ಅಂತ ಆಗುತ್ತೆ, ಹೊಡೆಯೋದು ಜನರಿಗೆ ಬುದ್ಧಿಯೂ ಬರೋದಿಲ್ಲ. ಈ ಪರಿಸ್ಥಿತಿ ಇದ್ದಾಗ ನಾವು ತುಂಬಾ ಸಂಕಷ್ಟದಲ್ಲಿದ್ದೇವೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ನಾವು ಬಹಳ ಸುಲಭದಲ್ಲಿ ನಾವು ಸರ್ಕಾರವನ್ನು ದೂಷಣೆ ಮಾಡಬಹುದು, ಅವರು ಫೇಲಿಯರು ಅದು ಅಂತ. ಅದರ ಕಾರಣ ನಾವೇ, ಅದಕ್ಕೆ ಪೂರ್ತಿ ನಾವೇ ಜವಾಬ್ದಾರಿ ಅದಕ್ಕೆ ಅಂತ ಹೇಳುವಂಥದ್ದು ನಾನು. ಓಕೆ, ಎಸ್ ಸರ್, ಖಂಡಿತ ಇನ್ನು ಅನೇಕ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮಾತಾಡಬೇಕು, ಅನೇಕ ಸಂಗತಿಗಳನ್ನು ನಾನು ನಿಮಗೆ ಚರ್ಚೆ ಮಾಡಲಿಕ್ಕಿದೆ. ಯಾಕೆಂದರೆ ಒಂದಷ್ಟು ಪ್ರಮುಖವಾದಂಥ ಪ್ರಶ್ನೆಗಳು ನನ್ನ ಹತ್ರ ಇದ್ದಾವೆ. ಯಾಕೆಂತ ಕೇಳಿದರೆ ಈ ಕೋವಿಡ್ನ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸಬಹುದಿತ್ತು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಾನು ಚರ್ಚೆ ಮಾಡಬೇಕು. ಅದಕ್ಕಿಂತ ಮೊದಲು ಒಂದು ವಿರಾಮ ತೆಗೆದುಕೊಳ್ಳುವ ಹೊತ್ತು ಒಂದು ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಹಾಸನ ಹಾಗೂ ಸುಳ್ಯ. ನಿಮ್ಮ ಕನಸು ನನಸಾಗಿಸಲು ಬಂದಿದೆ ಜಿಪಿಆರ್ ಗ್ರೂಪ್, ಸರ್ಕಾರದ ಮಾನ್ಯತೆ ಪಡೆದ ಕ್ಲಾಸ್ 1 ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಸಂಸ್ಥೆ. ಅತಿ ಕ್ಲಿಪ್ತ ಸಮಯದಲ್ಲಿ ಎಲೆಕ್ಟ್ರಿಕಲ್, ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಕೆಲಸ, ಗುತ್ತಿಗೆದಾರರಾಗಿ ಕೆಲಸ ನಿರ್ವಹಿಸುವ ಏಕೈಕ ವಿಶ್ವಾಸಾರ್ಹ ಸಂಸ್ಥೆ. ನಿಮ್ಮ ಮನೆಯನ್ನ ಇನ್ನಷ್ಟು ಸುಂದರಗೊಳಿಸುವಲ್ಲಿ ಎರಡು ಮಾತಿಲ್ಲ. ನಂಬಿಕೆಗೆ ಇನ್ನೊಂದು ಹೆಸರೇ ಜಿಪಿಆರ್ ಗ್ರೂಪ್. ಕೂಡಲೇ ಸಂಪರ್ಕಿಸಿ. ನಮ್ಮ ಮುಖ್ಯ ಕಚೇರಿ 3/1 ಶ್ರೀ ಮುನೇಶ್ವರ ಎಸ್ಟೇಟ್, ಪೊಲೀಸ್ ಸ್ಟೇಷನ್ ರಸ್ತೆ, ಪೀಣ್ಯ, ಬೆಂಗಳೂರು 58. ನಮ್ಮ ಪುತ್ತೂರು ಶಾಖೆ ವಿಜಯಲಕ್ಷ್ಮಿ ಕಾಂಪ್ಲೆಕ್ಸ್, ಪಡೇಲು, ಪುತ್ತೂರು. ಪ್ಲೀಸ್ ಕಾಂಟ್ಯಾಕ್ಟ್ 8277548645 or 7892026659. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟೆ ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8197691577. ನಮಸ್ತೆ ವೀಕ್ಷಕರೇ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಹೋಗೋದಕ್ಕೆ ಮೊದಲು ನಾವು ಅನೇಕ ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಸರ್,
ಈಗ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ವಿರಾಮಕ್ಕೆ ಹೋಗೋದಕ್ಕೆ ಮೊದಲೇ ಹೇಳಿದ್ದೆ. ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಈ ಶಿಕ್ಷಣ ಕ್ಷೇತ್ರವನ್ನು ಸರಿಯಾಗಿ ನಿಭಾಯಿಸಿದೆ ಅಥವಾ ಸಮರ್ಥವಾಗಿ ಅದನ್ನು ಚಾಲೆಂಜಸ್ಗಳನ್ನು ಎದುರಿಸಿದೆ ಅಂತ ನಿಮಗೆ ಅನಿಸ್ತಾ ಇದೆ? ಯಾಕೆಂದರೆ ಮೊದಲನೇ ಅಲೆ ಬಂದಾಗ ವಿದ್ಯಾಗಮ ಅಂತ ಮಾಡಿದರು. ಸೊ ಬೇರೆ ಬೇರೆ ಯೋಜನೆಗಳನ್ನು ಮಾಡಿಕೊಂಡಿತ್ತು ಸರ್ಕಾರ. ಸರಿಯಾಗಿ ನಿಭಾಯಿಸ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಅಂತ? ಪೂರ್ತಿ ಫೇಲ್ಯೂರ್ ಅಂತ ನಾನು ಹೇಳ್ತಾ ಇರುವಂಥದ್ದು. ಪೂರ್ತಿ ಸೋತೋಗಿದೆ ಸರ್ಕಾರ. ಓಟಿನ ಆಸೆಯಲ್ಲಿ ಹೋದರೆ ಕಷ್ಟ ಇದೆ ಅಂತ ಹೇಳುವಂಥದ್ದು. ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಇವತ್ತು ಪ್ರತಿ ಮಾಧ್ಯಮದಲ್ಲಿ ಜಟಾಪಟಿ ಆಗ್ತಾ ಇದೆ. ಇವತ್ತು ಪೋಷಕರು ಮತ್ತು ವಿದ್ಯಾಸಂಸ್ಥೆಗಳು ಪ್ರತಿ ನ್ಯೂಸಲ್ಲಿ ನೋಡಿದ್ರೆ ಹೆಡ್ಲೈನ್ಸಲ್ಲಿ ಅದೇ ಬರ್ತಾ ಇದೆ. ಇವತ್ತು ಕೊಡಬೇಕು ಬೇಡ ಅದು ಇದು ಮತ್ತೊಂದು ಅಂತ ಶಿಕ್ಷಕರನ್ನ ಕ್ಷೇತ್ರದನ್ನು ಕಡೆಗಣಿಸಿರೋಂಥ ಒಂದು ಬರ್ತಾ ಇದೆ. ಇವತ್ತು ಎಲ್ಲ ರಾಷ್ಟ್ರವನ್ನು ಕಟ್ಟುವಂಥ ಒಬ್ಬ ಗುರು ಏನಿರ್ತಾನ ಅವನನ್ನೇ ಬದಿಗಿಟ್ಟಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರ. ಇವತ್ತು ವಿದ್ಯಾಗಮ ಅಂತ ನೀವು ಹೇಳಿದಿರಿ. ವಿದ್ಯಾಗಮದಲ್ಲಿ ಯಾರೋ ಒಬ್ಬರು ಕೋವಿಡಲ್ಲಿ ತೀರೋದು ಅಂತ ಹೇಳೋಕ್ಕೋಸ್ಕರ ಇಡೀ ರಾಜ್ಯವ್ಯಾಪಿ ವಿದ್ಯಾಗಮ ಬಂದಾಯಿತು. ಆ ಸತ್ತಂತ ತೀರೋದಂತಹ ಅವರು ಎಲ್ಲಿಂದ ಕೋವಿಡ್ ಬಂತು ಅಂತ ಅದು ಗೊತ್ತಿಲ್ಲ. ಅಂದರೆ ಯಾರೋ ಒಬ್ಬರಿಗೆ ಒಂದು ಕೋವಿಡ್ ಆಯಿತು ಅಂತ ಹೇಳೋಕ್ಕೋಸ್ಕರ ವಿದ್ಯಾಗಮ ವ್ಯವಸ್ಥೆನೇ ಪ್ರತಿ ಹಳ್ಳಿಯಲ್ಲಿ ಮಕ್ಕಳಿಗೆ ವಿದ್ಯೆ ಸಿಗ್ತಾ ಇತ್ತು. ಅದನ್ನು ವಿಡ್ರಾ ಮಾಡಿದರು. ಯಾರಿಗೋಸ್ಕರ ಮಾಡಿದರು? ಒಂದು ಪ್ರಶ್ನೆ. ಎರಡನೇದಾಗಿ ಇವತ್ತು ನಮ್ಮ ಶುಲ್ಕದ ಬಗ್ಗೆ ಜಟಾಪಟಿ ಆಗ್ತಾ ಇದೆ. ಲಕ್ಷಾಂತರ ನಮ್ಮೊಂದು ದಂಧೆ ಮಾಡುವಂಥವ್ರು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ದೋಚುವಂಥವ್ರು, ಏನೆಲ್ಲ ಬೇರೆ ಬೇರೆ ಶಬ್ದ ಪ್ರಯೋಗಗಳು ನಮ್ಮ ಮೇಲೆ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಸರ್ಕಾರ, ಹೊಣೆ ಸರ್ಕಾರ. ನಾನು ಯಾಕೆಗೋಸ್ಕರ ಅಂತಂದರೆ, ಇವತ್ತು ಬೆಂಗಳೂರಿನಲ್ಲಿ ಒಬ್ಬ LKGಗೆ 1.25 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಒಬ್ಬ ಮಗುವನ್ನು ಹಾಕ್ತಾನಂತಂದರೆ ಯಾರು ಬಿಟ್ಟವರು? ಇದಕ್ಕೆ ಯಾರು ಹೊಣೆ? ಆ 1.5 ಲಕ್ಷ ರೂಪಾಯಿನ ವಸೂಲಾತಿ ಮಾಡಲಿಕ್ಕೆ ಯಾರು ಜವಾಬ್ದಾರಿ ಕೊಟ್ಟರು? ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಅವರ ಮೇಲೆ ನೇರವಾದ ಕ್ರಮವನ್ನು, ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮವನ್ನು ಸರ್ಕಾರ ಯಾಕೆ ತಗೊಳ್ಳಿಲ್ಲ? ಹಾಗಂತೇಳಿ ನಮ್ಮಲ್ಲಿ ಇವತ್ತು 1.5 ಲಕ್ಷ ರೂಪಾಯಿ 1.25 ಲಕ್ಷ ರೂಪಾಯಿ LKGಗೆ ಕೊಟ್ಟು ಸೇರಿಸುವಂಥ ಬೆಂಗಳೂರಿನ ವಿದ್ಯಾಸಂಸ್ಥೆಗಳಿದ್ರೆ, ಇವತ್ತು ನಮ್ಮಲ್ಲಿರುವಂಥದ್ದು 15,000 ರೂಪಾಯಿ ಅಂಬಿಕಾದಲ್ಲಿ ಶಿಕ್ಷಣ ಸಂಸ್ಥೆ LKGಗೆ ಫೀಸ್ ಇರುವಂಥದ್ದು. ಹೀಗಿದ್ದಾಗ ಇದನ್ನು ತುಲನೆ ಮಾಡಿದಾಗ ನಾವು ಸಮೇತ ಇವತ್ತು ಸಮಾಜವನ್ನು ದೋಷುವಂಥ ಒಂದು ಸಾಲಿಗೆ ನಮ್ಮನ್ನು ಸೇರಿಸುವಂಥ ವ್ಯವಸ್ಥೆಗಳಾಗಿದೆ. ತಪ್ಪು ಅಂತ ಹೇಳ್ತಾ ಇರೋದು. 1.25 ಲಕ್ಷ ರೂಪಾಯಿ ತಗೋದು ದೋಚುವಂಥ ತಪ್ಪೇ ಅಂತ ಸಂಸ್ಥೆಗಳಿದ್ದಾವೆ, ನಿಜ. ಅದಕ್ಕೆ ಹೊಣೆ ನೇರ ಸರ್ಕಾರ ಹೊಣೆ ಅಂತ ಹೇಳ್ತಾ ಇರೋದು ನಾನು. ಈಗ ಏನಾಗಿದೆ ಅಂತ ಹೇಳಿದ್ರೆ 1.25 ಲಕ್ಷ ತಗೊಳ್ಳೋರು 10,000 ತಗೊಳ್ಳೋರು ಒಂದೇ ತಕ್ಕಡಿ ಹೋಗುವಂಥದ್ದು. ನಾನು ಅದಕ್ಕೆ ನೇರವಾಗಿ ಹೇಳುವಂಥದ್ದು, ಒಂದು ಸರ್ವೆ ಮಾಡಬೇಕಿತ್ತು. ಒಂದು ಸರ್ವೆ ಮಾಡಿಬಿಟ್ಟು ಅದರ ಮೂಲಭೂತ ಸೌಕರ್ಯಗಳು ಆ ಸಂಸ್ಥೆಯಲ್ಲಿ ಎಷ್ಟಿದ್ದಾವೆ, ಬೆಂಗಳೂರಿನಂಥ ಸಂದರ್ಭದಲ್ಲಿ ಅವರ ಶಿಕ್ಷಕರಿಗೆ ಎಷ್ಟೊಂದು ಸಂಭಾವನೆಯನ್ನು ಕೊಡ್ತಾ ಇದ್ದಾರೆ, ಆ ಸರ್ಕಾರ ಬೆಂಗಳೂರಿನಲ್ಲಿ ಜಾಗಗಳಿಗೆ ಎಷ್ಟು ಮೌಲ್ಯ ಇದೆ, ಬಿಲ್ಡಿಂಗ್ಗಳಿಗೆ ಎಷ್ಟು ಹಾಕಿದ್ದಾರೆ, ಅದಕ್ಕೆ ಖರ್ಚುಗಳೆಷ್ಟು, ಇದನ್ನು ಸರ್ವೆ ಮಾಡಿಬಿಟ್ಟು ಹಳ್ಳಿಯಲ್ಲಿ ಒಬ್ಬನಿಗೆ ಎಷ್ಟು ಖರ್ಚಿದೆ, ಬೆಂಗಳೂರಲ್ಲಿ ಎಷ್ಟು ಖರ್ಚಿದೆ, ಇದನ್ನು ಸರ್ವೆ ಮಾಡಿಬಿಟ್ಟು ಆಯಾ ಶಿಕ್ಷಣ ಸಂಸ್ಥೆಗಳಿಗೆ ಇಂತಿಷ್ಟೇ ಶುಲ್ಕವನ್ನು ಇಡಬೇಕು ಅಂತ ಹೇಳುವಂತ ಕಾನೂನು ತರ್ತಿದ್ರೆ ಇದು ಯಾವುದೇ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಅಲ್ಲ, ಈಗ ಪುತ್ತೂರನ್ನೇ ಉದಾಹರಣೆ ತಗೊಳ್ಳೋದಾದ್ರೆ, ಪುತ್ತೂರು ಸಿಟಿಯಲ್ಲಿ ನಡೆಸಲಿಕ್ಕೂ ಪುತ್ತೂರು ಸಿಟಿ ಮಧ್ಯದಲ್ಲಿ ಶಾಲೆ ನಡೆಸಲಿಕ್ಕೂ, ಈಗ ನಿಮ್ಮ ಸಂಸ್ಥೆ ಏನು ಹೇಳೋದಾದ್ರು ನಿಮಗೆ ನೆಲ್ಲಿಕಟ್ಟೆಯಲ್ಲಿ ನಡೆಸಲಿಕ್ಕೂ ಬಪ್ಪಳಿಗೆ ನಡೆಸಲಿಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಅಲ್ಲಿನ ಖರ್ಚುಗಳು ವ್ಯತ್ಯಾಸಗಳಿವೆ, ಅಲ್ಲಿನ ವ್ಯವಸ್ಥೆಗಳು ವ್ಯತ್ಯಾಸವಿದೆ. ಈಗ ನಿಮಗೆ ಇಲ್ಲಿಂದ ಬಪ್ಪಳಿಗೆಗೆ ಏನೋ ಒಂದು ಐಟಮ್ ಅನ್ನು ಕೂಡ ತಗೊಂಡು ಹೋಗಬೇಕು ಅಂತಾದ್ರೂ ನಿಮಗೆ ಒಂದಷ್ಟು ಖರ್ಚು ಜಾಸ್ತಿ. ಆ ದೃಷ್ಟಿಕೋನವನ್ನು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಬೆಂಗಳೂರಲ್ಲಿ ಒಬ್ಬ ಶಾಲೆ ನಿರ್ಮಾಣ ಮಾಡಬೇಕಂದ್ರೆ ಅದರಲ್ಲಿ ಆ ಸ್ಕ್ವೇರ್ ಫೀಟ್ನ ಏರಿಯಾಗಳು ತುಂಬಾ ಕಾಸ್ಟ್ಲಿ ಇದೆ. ಹೀಗೆ ಅದಕ್ಕೆ ಸರ್ಕಾರ ಮೂಲಭೂತವಾಗಿ ಒಂದು ಶುಲ್ಕ ಪದ್ಧತಿಯನ್ನ ಅವರು ಅನುಷ್ಠಾನ ಮಾಡ್ತಿದ್ದಾರೆ. ಇವತ್ತು ಯಾವುದೇ ಸಮಸ್ಯೆಗಳು ಬರ್ತಿರ್ಲಿಲ್ಲ ಅಂತ. ಎರಡನೇದಾಗಿ ಈ ಸಂದರ್ಭದಲ್ಲಿ ಪೂರ್ತಿಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ದೂರಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಇವತ್ತು ಶಿಕ್ಷಣ ಸಂಸ್ಥೆಗಳಿಗೆ ಬೇಡ, ಯಾವುದೇ ವ್ಯವಸ್ಥೆಗಳು ಬೇಡ. ಇವತ್ತು ನಮ್ಮನ್ನು 60% ರಿಂದ 65% ವಿದ್ಯಾರ್ಥಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಹೀಗೆ ನೇರವಾಗಿ ನಮ್ಮನ್ನು ದೂಷಣೆ ಮಾಡುವ ಬದಲಿಗೆ ಇಡೀ ಸರ್ಕಾರ ಖಾಸಗಿ ಶಿಕ್ಷಣಗಳಲ್ಲಿ ಸರ್ಕಾರ ನಡೆಸಬಹುದಿತ್ತು. ಯಾವುದು ಬೇಡ, ಪ್ರೈವೇಟ್ ಯಾವುದು ಬೇಡ, ಪೂರ್ತಿ ಸರ್ಕಾರ ವಹಿಸ್ಕೊಳ್ಳಿ. ಇವತ್ತು ಸರ್ಕಾರ ಶಾಲೆ ಇದೆ, ಇದು ಸರ್ಕಾರ ಆಗಲಿ, ನಮಗೆ ಯಾಕೆ ಬೇಕಿತ್ತು? ಒಂದು ಸಲ ನಮಗೆ ಅನುಮತಿ ಕೊಟ್ಟ ನಂತರ ನಮಗೆ ನಮ್ಮದೇ ಆದಂತಹ ಜವಾಬ್ದಾರಿಗಳಿದೆ, ಅದಕ್ಕೆ ನಾವು ಕಡಿತ ಮಾಡಬಾರ್ದು. ಇವತ್ತು 30% ಬಿಡಬೇಕು, ಸರ್ಕಾರ ಅದನ್ನು ಹೇಳ್ತಾ ಇದೆ. 30% ಬಿಡಬೇಕು ಅಂತ ಒಂದು ಕಡೆಯಿಂದ ಹೇಳ್ತಾ ಇದೆ, ಒಂದು ಕಡೆಯಿಂದ ಹೇಳ್ತಾ ಇದೆ ನೀವು ಫೀಸ್ ಕಟ್ಟಬೇಡಿ ಅಂತ ಒಂದು ಕಡೆಯಿಂದ ಸರ್ಕಾರ ಹೇಳ್ತಾ ಇದೆ, ಒಂದು ಕಡೆಯಿಂದ ಇವತ್ತು ಪ್ರಾರಂಭ ಮಾಡಬೇಡಿ. ಇವತ್ತು ಎಲ್ಲಿ ತನಕದ ಸರ್ಕಾರ ಎಡವಿತ್ತಂದ್ರೆ ಇವತ್ತಿನ ತನಕ ಮಕ್ಕಳು ಮನೆಯಲ್ಲಿ ಸೋಮಾರಿಗಳಾಗಿ ಬೆಳೀತಾ ಇದ್ದಾರೆ. ಇವತ್ತು ನಮ್ಮ ಪೋಷಕರು ನಮ್ಮಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ, ಶಾಲೆ ಪ್ರಾರಂಭ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಬಿಡ್ತಾ ಇಲ್ಲ. ಇದರಿಂದಾಗಿ ಪರಿಣಾಮ ಆಗುವಂಥದ್ದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಆಗ್ತಾ ಇರ್ತದೆ. ಯಾವ ಪೋಷಕನ ಮನೆಯಲ್ಲಿ ನನ್ನ ಮಗ ಸೋಮಾರಿಯಾಗಿರ್ಬೇಕು ಅಂತ ಬಯಸುವುದಿಲ್ಲ. ಇವತ್ತು ಪೋಷಕರು ಎಷ್ಟಾದ್ರೂ ಫೀಸ್ ಕೊಟ್ಟು ನನ್ನ ಮಗನ ಶಾಲೆಗೆ ಹಾಕ್ಬೇಕು ಅಂತ ಹೇಳೋದು ತುಳುಕಲ್ಲಿದ್ದಾರೆ ಅವರು. ಆದ್ರೆ ಇವತ್ತು ಸರ್ಕಾರದ ಅಡ್ಡ ಬರ್ತಾ ಇದೆ. ಹೀಗಾಗಿ ನಾನು ಹೇಳ್ತಾ ಇರೋದು ನೇರವಾದ ಹೊಣೆ ಇದು ಸರ್ಕಾರ ಇರುವಂಥದ್ದು ಅಂತ.
ಹಾಗಾಗಿ ನಮ್ಮ ಶಿಕ್ಷಕರಿಗೆ ಕೊಡುವಂತಹ ವೇತನಗಳಿರ್ಬೋದು, ಪ್ರತಿಯೊಂದು ವಿಷಯಗಳಲ್ಲಿ ಶಿಕ್ಷಕರನ್ನ ಪೂರ್ತಿ ಸರ್ಕಾರ ತಗೋಬೋದಿತ್ತು. ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಉದಾಹರಣೆ, ನಾನೊಂದು ಕಡೆಯಲ್ಲಿ ನಾನು ಅದನ್ನು ವಿಷಯವನ್ನು ನಾನು ಹೇಳಿ ಪ್ರಸ್ತಾವ ಮಾಡಿದ್ದೆ. ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರದ ಹಣ ಇಲ್ಲದಕ್ಕೆ ಬೇಕಾದಷ್ಟು ಅದಕ್ಕೆ ಹಣ ಸಂಗ್ರಹ ಮಾಡುವಂಥ ವ್ಯವಸ್ಥೆಗಳು ಇದ್ದಾವೆ ನಮ್ಮಲ್ಲಿ ಅಂತ. ಇವತ್ತು ನಮ್ಮದು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಒಂದಿದೆ, ಆ ಫಂಡ್ ಇದೆ. ಅದಕ್ಕೆ ಬೇಕಾದಷ್ಟು ಡೊನೇಷನ್ ತಗೊಳ್ಳುವಂಥ ಕೆಲಸಗಳನ್ನು ATGಯ ಮಾನ್ಯತೆ ಮನ್ನಾ ಮಾಡುವಂಥದ್ದು, ಇನ್ಕಮ್ ಟ್ಯಾಕ್ಸ್ ಮನ್ನಾ ಮಾಡುವಂಥ ಒಂದು ವ್ಯವಸ್ಥೆಗಳಿದೆ. ಇನ್ನೊಂದು ಹಂತ ಮುಂಚಿತವಾಗಿ ಹೇಳ್ತಾ ಇದ್ದೆ ನಾನು, ಅನೇಕರಿಗೆ ಕಹಿ ಆದೈತಿ ಈ ಮಾತು. ಇವತ್ತು ಸರ್ಕಾರ ರಾಜಕಾರಣಿಗಳು ಮಾಡುವಷ್ಟು ವೆಚ್ಚ, ಕೋಟ್ಯಾಂತರ ರೂಪಾಯಿ ವೆಚ್ಚ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ಬೋದು. ಇವತ್ತು ಗೂಟದ ದೀಪಗಳನ್ನು ನೋಡಿದ್ರೆ ಎಲ್ಲ ಸ್ವಲ್ಪ ನಿಲ್ಲಿಸಬಹುದು ನಾವು. ಅದಲ್ಲದೆ ಇವತ್ತು ಪಿಂಚಣಿದಾರರು ಇವತ್ತು 40,000, 35,000, 20,000, 25,000 ಬೇರೆ ಬೇರೆ ರೀತಿಯ ಪಿಂಚಣಿಗಳು ಬರುವಂಥವ್ರು ಇದ್ದಾರೆ. ಅವರಿಗೆ ಕನಿಷ್ಠ ಪಕ್ಷ ತಿಂಗಳಲ್ಲಿ ಒಂದು 5,000 ಕಟ್ ಮಾಡ್ಬೋದಾ? ಇವತ್ತು ಬಡವ ಬಲ್ಲಿದೆ ಇದ್ದಾನೆ, ಅಥವಾ ಪ್ರತಿಯೊಬ್ಬರು ಇವತ್ತು ಕೊರೋನಾದಲ್ಲಿ ಸಂತ್ರಸ್ತರಾಗಿದ್ದಾರೆ. ಇವತ್ತು ಹೊಟ್ಟೆಗೆ ಊಟಕ್ಕೆ ಗತಿಯಿಲ್ಲದ ಪರಿಸ್ಥಿತಿ ಬಂದಾಗ ಒಬ್ಬ ಪಿಂಚಣಿದಾರ 40,000 ರೂಪಾಯಿ ಪಿಂಚಣಿ ಮಾಡುವಂಥ ಒಬ್ಬ ವ್ಯಕ್ತಿ ಹತ್ರ 10,000 ರೂಪಾಯಿನ 5,000 ರೂಪಾಯಿನ ಕಡಿತಗೊಳಿಸಬಹುದಾ? ಇವತ್ತು ಶಿಕ್ಷಕರಿಗೆ ಆಗಲಿ ಅಥವಾ ಸರ್ಕಾರಿ ನೌಕರರಿದ್ದಾರೆ, ಸಾವಿರಾರು 60,000, 70,000, 1 ಲಕ್ಷ ರೂಪಾಯಿ ಸಂಬಳ ಬರುವಂಥವ್ರು ಇದ್ದಾರೆ. ಅವರಲ್ಲಿ 5,000 ರೂಪಾಯಿ 10,000 ಕಡಿತಗೊಳಿಸಿಬಿಟ್ಟು ಅದನ್ನು ಸಮಾನವಾಗಿ ಹಂಚುವಂಥ ಕೆಲಸವನ್ನು ಮಾಡ್ಬೋದಾ? ಹೀಗೆ ಸರ್ಕಾರ ಹಣ ಇಲ್ಲ ಅಂತ ನಾನು ಒಪ್ಪಲಿಕ್ಕೆ ರೆಡಿ ಇಲ್ಲ ನಾನು. ಹಾಗೆ ಈ ರೀತಿ ಹಣ ಸಂಗ್ರಹದ ಕೆಲಸಗಳನ್ನು ಮಾಡ್ಬೋದು. ಇದಕ್ಕೆ ಬೇಕಾದಂತ ಏನಂತಂದ್ರೆ ಏನು ಇಚ್ಛಾಶಕ್ತಿ ಬೇಕು ಅಂತ. ಓಟ್ನೆಯಿಂದ ಹೋಗುವಂಥದ್ರಿಗೆ ಇವ್ರನ್ನ ಅವಯೋಟ್ ಆಗ್ಲಿಕ್ಕಿಲ್ಲ, ಓಟ್ನೆಯಿಂದ ಹೋಗುವಂಥ ಈ ಕೆಲಸವಾಗ್ಲಿಕ್ಕಿಲ್ಲ. ಇಚ್ಛಾಶಕ್ತಿ ಬೇಕು. ಸಮಾಜವನ್ನ ಸಮತೋಲನ ಮಾಡುವಂತ ಒಂದು ಇಚ್ಛಾಶಕ್ತಿ ಇದ್ರೆ ಇದೆಲ್ಲವನ್ನು ಸುಲಲಿತವಾಗಿ ಸುಧಾರಿಸಬಹುದಿತ್ತು ಅಂತ. ಇದರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಓಕೆ, ಎಸ್ ಸರ್. ಇದರ ಒಟ್ಟಿಗೆ ನನಗೆ ಇನ್ನೊಂದು ಪ್ರಶ್ನೆಯಾಗಿ ಕಾಡುವಂಥದ್ದು ಏನು ಅಂತ ಹೇಳಿದ್ರೆ, ಪ್ರತಿ ಸಾರಿ ಕೂಡ ಈ ಶಿಕ್ಷಣ ಕ್ಷೇತ್ರವನ್ನು ನೋಡಿದಾಗ ಶಿಕ್ಷಣ ಕ್ಷೇತ್ರವನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನುವಂಥದ್ದು. ಯಾಕೆಂತ ಕೇಳಿದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಕಾನೂನುಗಳು ತಂದರೆ ಅದು ಒಂದಷ್ಟು ವರ್ಗಕ್ಕೆ, ಒಂದಷ್ಟು ಏರಿಯಾಕ್ಕೆ ಸೀಮಿತ ಆಗ್ತದೆ. ಈಗ ಒಂದು ಯಾವುದೋ ಒಂದು ಯೋಜನೆ ತಂದರೆ ಅದು ಬೆಂಗಳೂರಿಗೊಂದು ಸೀಮಿತ ಆಗ್ತದೆ, ಈ ಕಡೆ ಉತ್ತರ ಕರ್ನಾಟಕ, ಈ ಕಡೆ ಅದು ಏರಿಯಾ ವೈಸು ಬೇರೆ ಬೇರೆ ರೀತಿಯಲ್ಲಿ ಸ್ವೀಕರಿಸುವಂಥದ್ದಿದೆ. ಅದೇ ದಕ್ಷಿಣ ಕನ್ನಡ ಜಿಲ್ಲೆ ಬಂದರೆ ಅತ್ಯಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಅತ್ಯಂತ ಹೆಚ್ಚು ಶೈಕ್ಷಣಿಕವಾಗಿ ಅತ್ಯಂತ ಹೆಚ್ಚು ಬೆಳೆದಿರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಈ ದೃಷ್ಟಿಕೋನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕೋವಿಡ್ನ ಈ ಸಂದರ್ಭದಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಸೊ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತಾ ಹೋದರೆ ಸರ್, ನಿಮಗೆ ಒಂದು ಅನಿಸುವಂಥದ್ದು ರಾಜ್ಯದ ಬೇರೆ ಬೇರೆ ಭಾಗಕ್ಕೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಣಕ್ಕೂ ಏನು ವ್ಯತ್ಯಾಸಗಳನ್ನು ನೀವು ನೋಟಿಸ್ ಮಾಡ್ತೀರಿ ಅಂತ? ಒಳ್ಳೆ ಪ್ರಶ್ನೆ ಇದು. ಇವತ್ತು ಬೆಳಿಗ್ಗೆ ನಮ್ಮಲ್ಲೊಬ್ಬರು ಪೋಷಕರು ಬಂದಿದ್ದರು. ಅವರು ಚಾಮರಾಜನಗರದಿಂದ ಬಂದಿದ್ದಾರೆ. ಇವತ್ತು ನಮ್ಮಲ್ಲಿ ಅವ್ರದ್ದು ಪ್ರವೇಶಾತಿ ಆಯ್ತಾ ಹುಡುಗನಿಗೆ. ಈ ಸಂದರ್ಭದಲ್ಲಿ ಈ ವಿಷಯ ಬಂತಿದ್ದು. ಇವತ್ತು ರಾಜ್ಯವ್ಯಾಪಿಯಾಗಿ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇದ್ದಾವೆ. ಅದಕ್ಕೆ ಬೇರೆ ಬೇರೆ ರಾಜಕಾರಣಿಗಳಲ್ಲಿ ಅವರಲ್ಲಿದ್ದಂಥ ಏನು ಕಪ್ಪು ಹಣ ಇತ್ತ ಅದನ್ನು ಹಾಕಿಬಿಟ್ಟು ಬೆಳೆಸುವಂಥ ಕೆಲಸ, ಒಳ್ಳೆ ಕೆಲಸಗಳು, ಶಿಕ್ಷಣ ಸಂಸ್ಥೆಗಳು ಕನಿಷ್ಠ ಪಕ್ಷ ವಿದ್ಯಾಭ್ಯಾಸಕ್ಕಾದ್ರೆ ಹಣ ಬೀಳ್ತಾ ಇದೆ ಅಂತ ಒಂದು ಒಳಗಿಂದ ಒಂದು ನಮಗೇನು ಖುಷಿ ಇದೆ. ಇರಲಿ ಅದು. ಬೇರೆ ಬೇರೆ ಹೈದರಾಬಾದಿಂದ ಅಥವಾ ಬೆಂಗಳೂರಿನಿಂದ ಅಥವಾ ಇನ್ಯಾವುದೇ ಕಡೆಗಳಿಂದ ಬಂದು ಉಪನ್ಯಾಸಕರನ್ನ ಬಂದುಬಿಟ್ಟು ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡುವಂಥ ವ್ಯವಸ್ಥೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಕರ್ನಾಟಕ, ಅಖಿಲ ಕರ್ನಾಟಕದಿಂದ ಬೀದರಿಂದ ಕೊಳ್ಳೇಗಾಲ ತನಕ ಇವತ್ತು ಅಂಬಿಕಾದಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. ಇವತ್ತು ಬೇರೆ ಬೇರೆ ಜಿಲ್ಲೆಯಿಂದ ಇದ್ದಾರೆ. ಎಲ್ಲರೂ ಬಂದಿರೋದು ದಕ್ಷಿಣ ಕನ್ನಡಕ್ಕೆ ಬರ್ತಾ ಇದ್ದಾರೆ. ಇವತ್ತು ಅಲ್ಲೇ ಶಿಕ್ಷಣ ಸಂಸ್ಥೆಗಳು ಇದ್ದಾಗ್ಯೂ ಸಮೇತ ಮತ್ತೆ ಬರ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಕೊಡುವಂಥ ಸಂಸ್ಕಾರ. ಶಿಕ್ಷಣ ಕೊಡ್ಬೋದು, ಸಂಸ್ಕಾರ ಕೊಡ್ಲಿಕ್ಕೆ ದಕ್ಷಿಣ ಕನ್ನಡ ಆಗಬೇಕು ಅಂತ. ಹಾಗಾಗಿ ಈಗ ಅನೇಕರಿಗೆ ಇದನ್ನು ಉಪೇಕ್ಷೆ ಮಾಡಿರೋ, ದಕ್ಷಿಣ ಕನ್ನಡದಲ್ಲಿ ಏನು ಉಳಿದವ್ರಿಗೆ ಸಂಸ್ಕಾರ ಇಲ್ಲ ಅಂತೆಲ್ಲ ಉಪೇಕ್ಷೆ ಮಾಡಿರೋ. ಅದು ನಮಗೆ ಅನುಭವ ಇದೆ. ಇವತ್ತು ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಇಲ್ಲ ನನಗೆ. ಬೇರೆ ಬೇರೆ ಕಡೆಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಆ ಮಗ ಈ ಮಗ ಬಾನು ಹೇಳುವಂತ ಸಂಬೋಧನೆ ಮಾಡಿ ಕರೆಯುವಂತ ಒಂದು ವ್ಯವಸ್ಥೆಗಳಿದೆ. ಇದು ನಮಗೆ ಗೊತ್ತಿದೆ. ಇದನ್ನು ಒಪ್ಕೊಳ್ಳೋ ವಿಷಯ, ಸತ್ಯ ಅದ್ರ ಕಹಿ ಇರ್ತದೆ, ಇದು ಒಪ್ಕೊಳ್ಳೋ ವಿಷಯ. ಹಾಗಾಗಿ ಆ ಸಂಸ್ಕಾರ ಅಲ್ಲದೆ ಒಳ್ಳೆ ಸಂಸ್ಕಾರ ಕೊಡ್ಲಿಕ್ಕೋಸ್ಕರವಾಗಿ ದಕ್ಷಿಣ ಕನ್ನಡಕ್ಕೆ ಬರುವಂತ ಇನ್ನೂ ಇದೆ. ಅದು ಇವತ್ತು ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ, ಬೀದರಲ್ಲಿ, ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಬೆಳೀತಾ ಇದ್ದಾವೆ. ನಮ್ಗೆ ಗೊತ್ತಿದೆ, ಹೆಮ್ಮೆ ವಿಷಯ. ಆದ್ರೆ ಸಂಸ್ಕಾರ ಕೊಡುವಂತ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳೋದು ನನ್ನ ಇಚ್ಛೆ. ಕೇವಲ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸಂಸ್ಕಾರ, ಅದು ದಕ್ಷಿಣ ಕನ್ನಡದ ಎಜುಕೇಶನ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಒಂದು ಎಜುಕೇಶನ್ ಹಬ್ ಆಗಿದೆ. ಶಿಸ್ತು ಇದೆ ನಮ್ಮಲ್ಲಿ, ಶಿಸ್ತು ಇದೆ, ನಿಯತ್ತು ಇದೆ, ಸಂಸ್ಕಾರ ಇದೆ. ಆ ರೀತಿ ಇರೋದ್ರಿಂದ ಇವತ್ತು ದಕ್ಷಿಣ ಕನ್ನಡದಲ್ಲಿ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ತುಂಬಾ ಚೆನ್ನಾಗಿ ಅದನ್ನು ಉಲ್ಲೇಖ ಮಾಡಿದ್ರು. ಹಾಗಾಗಿ ನಮಗೆ ಹೆಮ್ಮೆ ಇದೆ. ಅದನ್ನ ನಂಗೆ ಬೇಸರ ಏನು ಅಂತಂದ್ರೆ ಇವತ್ತು ಸ್ವಲ್ಪ ಅದು ಶಿಥಿಲ ಆಗ್ತಾ ಇದೆ. ಅದನ್ನು ಮತ್ತೆ ಉಳಿಸ್ಕೊಳ್ಳುವಂತ ಒಂದು ಆಸೆ ನನಗೆ. ದಕ್ಷಿಣ ಕನ್ನಡದಲ್ಲಿ ಅದನ್ನು ಮತ್ತೆ ಉಳಿಸ್ಕೊಳ್ಳುವ, ಅದನ್ನ ನಮ್ಮ ಹಿರಿಯರು ಮಾಡಿಟ್ಟದ್ದು, ಅದನ್ನು ಮತ್ತೆ ಉಳಿಸ್ಕೊಳ್ಳುವ, ಅದನ್ನು ಮುಂದೆ ಉಳಿಸುವಂತ ಜವಾಬ್ದಾರಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಮೇಲೆ ಇದೆ ಅಂತ ನನಗೆ ಆಸೆ. ಎಸ್ ಸರ್, ಖಂಡಿತ. ಬಹಳ ಒಂದು ಪ್ರಮುಖವಾದ ಪ್ರಶ್ನೆ ಅದಾಗಿತ್ತು. ಅದರ ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಲಿಕ್ಕಿರುವಂಥದ್ದು ಏನು ಅಂತ ಕೇಳಿದರೆ, ಈ ಎಜುಕೇಷನ್ ಸೆಕ್ಟರ್ ಅಂತ ಹೇಳುವಂಥದ್ದು ಈಗ ಎಲ್ಲ ಕಡೆ ಕೂಡ ಅದು ಸೆಕೆಂಡ್ರಿ ಆಗ್ತಾ ಇದೆ.
ಪ್ರಾಥಮಿಕವಾಗಿ ನಮಗೆ ಅದು ಯಾವುದು ನಮಗೆ ಬೇಸಿಕ್ ಆಗಿ ಅದು ಪ್ರೈಮರಿ ಸೆಕ್ಟರ್ ಪ್ರಥಮವಾಗಿ ನಮಗೆ ಸಿಗಬೇಕಿತ್ತು, ಅದು ಸೆಕೆಂಡರಿ ಆಗ್ತಾ ಇದೆ, ಇವತ್ತು ಆಗ್ತಾ ಇದೆ. ನಾವು ಎಲ್ಲ ವಿಭಾಗದಲ್ಲಿ ನೋಡ್ತಾ ಹೋದ್ರು ಕೂಡ ಎಜುಕೇಷನ್ ಸೆಕ್ಟರ್ ತೊಂದರೆ ಇಲ್ಲ ಅನ್ನೋ ಮಟ್ಟಿಗೆ ಬಂದಿದೆ. ಸೊ ಇದು ಎಲ್ಲ ಒಂದು ಕಡೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮಾರಕ ಅಂತ ನಿಮಗೆ ಖಂಡಿತ ಸಂಶಯನಿಲ್ಲ. ನಾವು ಮೊದಲ ಪ್ರಾಶಸ್ತ್ಯ ಕೊಡಬೇಕಿತ್ತು, ಶಿಕ್ಷಣ ಕೊಡಬೇಕಿತ್ತು. ಯಾಕಂದ್ರೆ ದೇಶವನ್ನು ಉಳಿಸುವಂಥವ್ರು, ಯುವಕರನ್ನು ತಯಾರು ಮಾಡುವಂಥವ್ರು. ನಮ್ಮ ಜನರೇಷನ್ ಕರಪ್ಟ್ ಆಗಿರ್ಬೋದು, ನಮ್ಮ ಅಜ್ಜ ಜನರೇಷನ್ ಕರಪ್ಟ್ ಆಗಿರ್ಬೋದು, ಆದರೆ ಆ ಅಪರಾಧ ಇನ್ನೂ ಆಗಬಾರ್ದು ಅಂತ ದೇಶನ ಕಟ್ಟೋರು ಇನ್ನು ಜನಾಂಗ, ಹೊಸ ಜನಾಂಗ ಮಾಡುವಂಥದ್ದು. ಅವರಿಗೆ ಮೂಲಭೂತವಾಗಿ ಶಿಕ್ಷಣ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟು ಇವತ್ತು ಇವರಿಗೆ ಉದಾಹರಣೆಗೆ ಇವತ್ತು ಕೊರೋನಾದಲ್ಲಿ ಸಂತ್ರಸ್ತರಾದಂತಹ ಅಪ್ಪ ಅಮ್ಮ ಸಮೇತ ನಂಗೆ ಬಂದಂತಹ ದೌರ್ಭಾಗ್ಯ, ನಂಗೆ ಬಂದಂತಹ ಕಷ್ಟ ನನ್ನ ಮಗನಿಗೆ ಬರುವಂತಹ ಉದ್ದೇಶದಿಂದ ಇವತ್ತು ಶಿಕ್ಷಣ ಕೊಡ್ತಾ ಇದ್ದಾರೆ. ಇವತ್ತೊಂದು ಮನೆಯಲ್ಲಿ ಆಗುವಂಥ ವಿಷಯ, ನಂಗೆ ಕಷ್ಟ ಬಂದಿದೆ, ನಂಗೆ ಬಡತನ ಬಂದಿದೆ, ಆದ್ರೆ ಯಾವುದೇ ಕಾರಣಕ್ಕೂ ಬಡತನ ನನ್ನ ಮಗನ ಮೇಲೆ, ಶಿಕ್ಷಣದ ಮೇಲೆ ಪ್ರಭಾವ ಬೀರಬಹುದಕ್ಕೋಸ್ಕರ ಅವರು ಒದ್ದಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಬೇಕಿತ್ತು. ಒಬ್ಬ ಹೆತ್ತವರಿಗೆ ಬೇಕಾದಂತಹ ಕಾಳಜಿ ನನ್ನ ಮಗನಿಗಿತ್ತ, ಆ ಕಾಳಜಿ ಸರ್ಕಾರಕ್ಕೆ ಇರಬೇಕಿತ್ತು. ಯುವ ಜನರಿಗೆ ಖಂಡಿತವಾಗಿ ಒಳ್ಳೆ ಶಿಕ್ಷಣ ಕೊಡಬೇಕು, ಅವ್ರನ್ನ ಮೇಲೆತ್ತಬೇಕು ಅಂತ ಹೇಳುವಂಥ ಒಂದು ಪ್ರಥಮ ಆದ್ಯತೆ ಸರ್ಕಾರ ಶಿಕ್ಷಣ ಸಂಸ್ಥೆಗೆ ಕೊಡಬೇಕಿತ್ತು. ಅದು ಕೊಡ್ತಾ ಇಲ್ಲ, ಅದು ಬೇಜಾರ ಸಂಗತಿ ಅಂತ. ಓಕೆ, ಇದರ ಜೊತೆಗೆ ಸರ್, ಈಗ ಕೊರೋನಾ ಸಂಕಷ್ಟ, ಅದರೆಡೆನೆ ಶಿಕ್ಷಕರು, ನಾವು ಇದನ್ನೆಲ್ಲ ನೋಡ್ತಾ ಇರುವಾಗ ನಿಮ್ಮ ಪ್ರಕಾರ ಇದನ್ನೆಲ್ಲ ಒಂದು ಕಮ್ ಬ್ಯಾಕ್ ಮಾಡಿ ಯಾವಾಗ ಮತ್ತೆ ಯಥಾಸ್ಥಿತಿಗೆ ಬರ್ಬೋದು ಅಂತ ನಿಮಗೆ ಅನಿಸ್ತದೆ? ಯಾವಾಗ ಮತ್ತೆ ಪೆವಿಲಿಯನಿಗೆ ಬರ್ಬೋದು ಅಂತ ಅನಿಸ್ತದೆ? ನಾವು ಬಹಳ ನಮ್ಮ ಅಸಮಾಧಾನವನ್ನು ಸರ್ಕಾರದ ಮೇಲೆ ಹೇರಬಹುದು, ಅದು ಯಾವುದು ವಾಸ್ತವಿಕತೆ ಅಲ್ಲ. ಅವರಿಗೆ ಅವ್ರದ್ದೇ ಆದಂತಹ ಒಂದು ಚೌಕಟ್ಟಿದೆ. ನಾನು ಈಗಾಗಲೇ ಹೇಳಿರುವಂಥದ್ದು, ಇದ್ದಕ್ಕಿದ್ದಕ್ಕೆ ಇಷ್ಟೊಂದು 130 ಕೋಟಿ ಜನರಿಗೆ ಲಸಿಕೆ ಕೊಡುವಂಥದ್ದು ಸಾಧಾರಣದ ಕೆಲಸ ಅಲ್ಲ. ನಾವು ನೇರವಾಗಿ ನಾವು ಅಮೆರಿಕಕ್ಕೆ ಕಂಪೇರ್ ಮಾಡ್ತೇವೆ. ಅಮೆರಿಕದಲ್ಲಿದ್ದಂತಹ ಮೂಲ ವ್ಯವಸ್ಥೆಗಳಿದ್ದು, ಅಲ್ಲಿದ್ದಂತಹ ಪಾಪ್ಯುಲೇಷನ್ ಏನು, ನಮ್ಮ ವ್ಯವಸ್ಥೆಗಳೇನು, ಅಲ್ಲಿ ಬಿದ್ದಂತಹ ಮೂಲಭೂತ ಸೌಕರ್ಯಗಳೇನು, ಭಾರತದಲ್ಲಿ ಏನು, ಇದನ್ನು ತುಲನೆ ಮಾಡೋದಿಲ್ಲ. ನಾವು ನೇರವಾಗಿ ಅಮೆರಿಕದಲ್ಲಿ ಈ ರೀತಿ ಆಯಿತು, ಭಾರತದಲ್ಲಿ ಯಾಕೆ ಆಗಲ್ಲ ಅಂತ ಪ್ರಶ್ನೆ ಮಾಡ್ತೇವೆ. ಅಷ್ಟು ಸುಲಭದ ಕೆಲಸಗಳಲ್ಲ ಅದು. ಆದರೆ ಪ್ರಕ್ರಿಯೆ ನಡೀತಾ ಇರಬೇಕು, ಪ್ರಕ್ರಿಯೆ ನಡೀತಾ ಇದೆ. ನನ್ನ ಅಭಿಪ್ರಾಯ, ಇವತ್ತು ಎಲ್ಲ ಮಕ್ಕಳಿಗೆ ಕೋವಿಡ್ ಸಿಕ್ಕಿ ಹೇಳಿ ಕೇಳಿ ಇನ್ನೂ ನನ್ನ ಅಭಿಪ್ರಾಯ ಪ್ರಕಾರ ಇನ್ನು 1-1.5 ತಿಂಗಳ ತನಕ ಮಕ್ಕಳಿಗೆ ಲಸಿಕೆ ಬರುವಂಥದ್ದಿದೆ. ಅದರ ನಂತರ ಮತ್ತೆ ಪುನಃ ಸರ್ಕಾರದ ನಿಯಮ ಪ್ರಕಾರವಾಗಿ 60 ದಿವಸಗಳ ನಂತರ ಅದರದ್ದು ಏನು ನಿರೋಧಕ ಶಕ್ತಿ ಬರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ 1 ತಿಂಗಳು 2 ತಿಂಗಳು ಸುಮಾರು 3 ತಿಂಗಳ ಕಾಲ ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ಮಾಡಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. 3 ತಿಂಗಳು ಮಿನಿಮಮ್ ನವೆಂಬರ್. ಓಕೆ, ಎಸ್ ಸರ್. ಇದರ ಜೊತೆಗೆ ನೀವೊಬ್ಬರು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರಣ ನಾನು ಕೇಳುವಂಥದ್ದು, ಲಸಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಲಸಿಕೆಯ ಬಗ್ಗೆ ಬಹಳ ಅವಶ್ಯಕವಾಗಿ ನಾವು ಇವತ್ತು ಏನಂತಂದರೆ ಪ್ರತಿಯೊಬ್ಬರು ಲಸಿಕೆಯನ್ನು ತಗೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು. ನನಗೆ ಬೇಡ, ಎಷ್ಟು ನಾವು ಬೇಜವಾಬ್ದಾರಿತನದಲ್ಲಿ ನಮ್ಮ ದೇಶದಲ್ಲಿ ನಾವು ಒಬ್ಬ ಪ್ರಜೆಗೆ ನಾವು ಮಾತಾಡ್ತೇವೆ ಲಸಿಕೆಯ ಬಗ್ಗೆ. ನಾನು ಪರವಾಗಿಲ್ಲ, ನೀವು ಸಾಯಿರಿ, ಲಸಿಕೆ ತಗೊಳ್ಬೇಡ, ನೀವು ಸಾರಿ, ಅದು ಇನ್ನೊಬ್ಬರಿಗೆ ಹರಡಿಸಿ ಸಾಯ್ತಾರಲ್ಲ ನೀವು ಅಂತ ಬೇಜಾರ ಸಂಗತಿ ಇರುವಂಥದ್ದು. ನನ್ನ ಬಗ್ಗೆ ನನಗೆ ಕಾಳಜಿ ಇರ್ಬೋದು ನಿಜ, ನನ್ನ ಜೀವ ನನಗೆ ಬೇಡ ಅಂತ ಇಟ್ಕೊಳ್ಸಿದ್ದೆ, ಬೇಡ ನೀವು ಕೂತ್ಕೊಳ್ಳಿ, ಆದರೆ ನಿಮ್ಮಿಂದಾಗಿ ಇನ್ನು ನಿಮ್ಮ ಮನೆಯವರು ತೀರಾಯ್ತಾರೆ, ನಿಮ್ಮಿಂದಾಗಿ ನಿಮ್ಮ ಪರಿವಾರ ಸಾಯ್ತದೆ, ನಿಮ್ಮಿಂದಾಗಿ ನಿಮ್ಮ ಸಮಾಜ ಸಾಯ್ತದೆ. ಅದಕ್ಕೋಸ್ಕರ ಕನಿಷ್ಠ ಪಕ್ಷ ನಾವು ಲಸಿಕೆ ತಗೊಳ್ಬೇಕಲ್ಲ. ಇವತ್ತು ವಿಧಿ ಇಲ್ಲದೆ ಇವತ್ತು ಹಗಲು ರಾತ್ರಿ ನಮ್ಮ ಏನು ವಿಜ್ಞಾನಿಗಳು ನಿರಂತರವಾಗಿ ದೇಶಕ್ಕೋಸ್ಕರ ಇವತ್ತು ಯೋಧರು ಹೇಗೆ ತ್ಯಾಗ ಮಾಡ್ತಾರೆ, ಅದೇ ರೀತಿಯಲ್ಲಿ ನಮ್ಮ ವಿಜ್ಞಾನಿಗಳು ನಮಗೆ ದೇಶಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ. ನಿರಂತರ ಸವಿಸ ನಾವಿತ್ತು ಏನು ನಮ್ಮ ಯಾರು ಇವರು ನಮ್ಮ ಮೂಲಭೂತವಾಗಿ ನಮ್ಮ ವೈದ್ಯರ ತಂಡ ಏನಿದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕನಿಷ್ಠ ಪಕ್ಷ ಒಂದು ಕಾಳಜಿ ಅದು ನಮಗೆ ಬೇಕಾಗಬೇಡ, ಅವರ ಮೇಲೆ ಒಂದು ಗೌರವ ಬೇಕಾಗಬೇಡ. ಯಾರಿಗೋಸ್ಕರ ಮಾಡ್ತಿರೋದು ಅವರು? ಯಾರಿಗೋಸ್ಕರ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ? ಯಾರಿಗೋಸ್ಕರ ಹಗಲು ರಾತ್ರಿ ಸರ್ಕಾರ ಮಾಡ್ತಾ ಇದೆ? ವೈದ್ಯರ ತಂಡ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ? ಅದಕ್ಕೋಸ್ಕರ ಕನಿಷ್ಠ ಪಕ್ಷ ನಾವು ಲಸಿಕೆ ತೆಕ್ಕೊಳ್ಬೇಕಲ್ಲ, ನಮ್ಮ ದೇಶಕ್ಕೋಸ್ಕರವಾಗಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಖಂಡಿತವಾಗಿ ಪ್ರತಿಯೊಬ್ಬರು ಸರ್ಕಾರದ ಕಾನೂನು ಇದೆ, ಅದನ್ನು ಕಾಯ ವಾಚ ನಾವು ಅದನ್ನು ಅನುಷ್ಠಾನ ಮಾಡಬೇಕಂತ ಅನಿವಾರ್ಯತೆ ಇದೆ ಅಂತ ಹೇಳುವಂಥದ್ದು. ಎಸ್ ಸರ್, ಕಾರ್ಯಕ್ರಮದ ಪ್ರಾಯಶಃ ಕೊನೆಯ ಹಂತಗಳಲ್ಲಿ ನಾವಿದ್ದೇವೆ. ಇನ್ನೊಂದು 4-5 ನಿಮಿಷಗಳಿವೆ ಕೊನೆಯ. ಒಂದು 2 ಪ್ರಶ್ನೆ ಸರ್. ಒಂದು, ಈ ಶಿಕ್ಷಣ ಕ್ಷೇತ್ರ, ಕೊರೋನಾ, ನಾವು ಇದನ್ನೆಲ್ಲ ಒಂದು ಯೋಚನೆ ಮಾಡ್ತಾ ನೋಡಿದರೆ ನಾವು ಕಲ್ಪನೆ ಮಾಡಿಕೊಂಡಿರಲಿಲ್ಲ ಒಂದು ಹೀಗೆ ಬರಬಹುದು, ನಾವು ಹೀಗೆ ಒಂದನ್ನು ಎದುರಿಸಬಹುದು ಅಂತ. ನೀವಾಗಲೇ ಹೇಳಿದ್ರಿ, ಪ್ರಕೃತಿಗೆ ನಾವು ವಿರುದ್ಧವಾಗಿ ನಡೆದ ಕಾರಣ ಇವತ್ತು ಪ್ರಕೃತಿ ಮುನಿದಿದೆ ನಮಗೆ. ಇನ್ನು ಮುಂದಕ್ಕೆ ನಾವು ನಮ್ಮ ಜೀವನದಲ್ಲಿ ಪ್ರಕೃತಿಯ ವಿರುದ್ಧ ನಡೆಯದೆ ಪ್ರಕೃತಿ ಮುನಿಯದ ಹಾಗೆ ನಡ್ಕೊಳ್ಳುವಂಥದ್ದು ಹೇಗೆ ಅಂತ ಸರ್? ಯಾಕೆಂದರೆ ನಮಗೆ ನಮ್ಮ ಆಶೆ ಇರುವಂಥದ್ದು ಕಾರ್ಯಕ್ರಮದ ಹಾಗೆ ಒಂದು ಸ್ವಲ್ಪ ಸಕಾರಾತ್ಮಕ ಚಿಂತನೆಗಳನ್ನು ಕೊಡಬೇಕು ಜನರಿಗೆ ಅಂತ. ಇದು ತಪ್ಪು ಅಂದರೆ ಇದಕ್ಕೆ ಸರಿ ಹೇಗೆ ಅಂತ ಹೇಳಬೇಕು ಅಂತ ಜನರಿಗೆ. ತುಂಬ ಒಳ್ಳೆ ಪ್ರಶ್ನೆ. ಇವತ್ತು ಇನ್ನು ಮುಂದಿನ ಯೋಜನಾಂಗಕ್ಕೆ ಹೇಳಿ ಮಾಡಿಸಿದಂಥ ಪ್ರಶ್ನೆ ಇದು ಮಾರ್ಗದೀಪ ಅಂತ ಹೇಳುತ್ತದೆ. ನಾನು ಇನ್ನು ಮುಂದಿನವರಿಗೆ ಮಾರ್ಗದೀಪ ಅಂತ ಈ ಪ್ರಶ್ನೆ.
ನಾನು ಹೇಳಿಕೆಲ್ಲ ಮೊದಲೇ ಹೇಳಿದ್ದೆ, ಇದು ಭಗವಂತನ ಸೃಷ್ಟಿ ಅಂತ. ನಾವು ಭಗವಂತ ಅಂತ ನಂಬಿದ್ರೆ ಇದು ನಮ್ಮನ್ನು ನಾವು ಅವನು ಸೃಷ್ಟಿ ಮಾಡಿದಂಥವ. ಹೀಗಿದ್ದಾಗ ಒಬ್ಬೊಂದು ಇರುವೆಯಿಂದ ಹಿಡಿದದ್ದು ಒಬ್ಬ ಮನುಷ್ಯನ ತನಕ ಪ್ರತಿಯೊಂದನ ಭಗವಂತನ ಸೃಷ್ಟಿ ಅಂತಿದ್ದಾಗ ಪ್ರತಿಯೊಂದಕ್ಕೆ ಮಹತ್ವ ಕೊಡಲೇಬೇಕಾದ. ಅದಕ್ಕೂ ಒಂದು ಹಕ್ಕಿದೆ, ಈ ಜಗತ್ ಪ್ರಪಂಚದಲ್ಲಿ ಜೀವನ ಮಾಡುವಂಥ ಹಕ್ಕಿದೆ. ಮರಗಳಿಗೂ ಹಕ್ಕಿದೆ. ಇವತ್ತು ಮನುಷ್ಯ ಇಲ್ಲದ್ರೂ ಪ್ರಪಂಚ ನಡೀತದೆ, ಆದರೆ ಪ್ರಕೃತಿ ಇಲ್ಲದ್ರೆ ಮನುಷ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಇಲ್ಲದ್ರೆ ಪ್ರಪಂಚ ನಡೀತದೆ. ಮನುಷ್ಯನೇ ಇದಕ್ಕೆ ಪೂರ ನಿರ್ಮೂಲನೆ ಮಾಡುವಂಥ ಮನುಷ್ಯ. ನಾನು ಈಗಾಗಲೇ ಹೇಳಿದಾಗನೇ ಅತ್ಯಾಚಾರ ಮಾಡುವಂಥ ಪ್ರಕೃತಿ ಮೇಲೆ ಒಂದು ಇಡೀ ಗುಡ್ಡೆಯನ್ನು ನಾವು ಕೊರಿತೇವೆ, ನಾವು ಇಡೀ ಪ್ರಕೃತಿಯನ್ನು ನಾಶ ಮಾಡ್ತೇವೆ, ಮರಗಳನ್ನು ಕಡಿತೇವೆ. ಅದು ನಂಗೋಸ್ಕರ ಇರುವಂಥದ್ದು. ಇವತ್ತು ಗುಡ್ಡೆ ನಂಗೋಸ್ಕರ ಇರುವಂಥದ್ದು, ನದಿ ನಂಗೋಸ್ಕರ ಇರುವಂಥದ್ದು. ಇದರಿಂದಾಗಿ ನಾನು ಹೇಗೆ ಜೀವನ ಮಾಡಬಲ್ಲೆ? ಇದನ್ನು ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡುತ್ತದೆ ಹೇಗೆ? ನದಿ ಬಂದರೆ ಅದನ್ನು ಹೇಗೆ ನಾನು ಉಪಯೋಗ ಮಾಡಿಕೊಳ್ಬೇಕು? ಈ ರೀತಿಯ ಪರಿಕಲ್ಪನೆ ಹೋಗ್ತದೆ. ಅದರ ಬದಲಿಗೆ ಪ್ರತಿಯೊಂದು ಜೀವಿಗೂ ಈ ಪ್ರಪಂಚದಲ್ಲಿ ಜೀವಿಸುವ ಹಕ್ಕಿದೆ ತಿಳುವಂಥದ್ದು ಯುವಜನಾಂಗ ತಿಳ್ಕೊಳ್ಬೇಕಂತ ಅವಶ್ಯಕತೆ ಇದೆ. ಹಾಗಿದ್ದಾಗ ಮಾತ್ರ ಪ್ರಕೃತಿಯ ಸಮತೋಲನತೆ ಕಾಪಾಡಲಿಕ್ಕೆ ಸಾಧ್ಯ ಅಂತ. ಮರಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ಮರಗಳಿಗೆ ಜೀವನ ಮಾಡುವಂಥ ಅವಶ್ಯಕತೆ. ಮರಗಳಿಲ್ಲದೆ ನಾವಿಲ್ಲ, ಆದರೆ ಮೂಲ ಪ್ರಜ್ಞೆ ನಮಗಿಲ್ಲ. ಮರಗಳಿಲ್ಲದೆ ನಾನಿಲ್ಲ ಅಂತ ಇಲ್ಲ. ನಾನು ಇವತ್ತು ಕಿಟಕಿ ಬಾಗಿಲಿಗೋಸ್ಕರ ಮರವನ್ನು ಕಡಿತೇನೆ. ಎಷ್ಟು 50-100 ವರ್ಷಗಳ ಮರವನ್ನು ನಾನು ಇದ್ದಕ್ಕಿದ್ದಾಗ ಒಂದು ಕ್ಷಣದಲ್ಲಿ ಕಡಿದು ನನ್ನ ಮನೆ ಬಾಗಿಲಿ ಮಾಡ್ತೇನೆ. ಆದರೆ 50 ವರ್ಷಗಳ ಮರವನ್ನು ಇನ್ಯಾರು ಅದನ್ನು ನಿರ್ಮಾಣ ಮಾಡಬೇಕು? ಅದನ್ನು ಈ ಪ್ರಕೃತಿಗೆ ಅದು ಕೊಡುವಂಥದ್ದು ತಂಪನ್ನು ಕೊಡ್ತದೆ, ಮಳೆಯನ್ನು ಕೊಡ್ತದೆ, ಮತ್ತೊಂದು ಕೊಡ್ತದೆ. ಯಾರು ಕೊಡಬೇಕು? ಆಕ್ಸಿಜನ್ ಯಾರು ಕೊಡ್ತದೆ? ಅದನ್ನು ಯಾರು ಜವಾಬ್ದಾರಿ ಇದಕ್ಕೆ? ಅದಕ್ಕೋಸ್ಕರ ಯೋಜನೆಗೆ ನೀವು ಒಳ್ಳೆ ಪ್ರಶ್ನೆಯನ್ನು ಕೊಟ್ಟಿದ್ದೀರಿ. ಇದನ್ನು ಪ್ರತಿಯೊಬ್ಬರು ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸ ಮನುಷ್ಯರು ಮಾಡಿದರೆ ಮಾತ್ರ ಇನ್ನು ಇಂಥ ಕೊರೋನಾದ ಸಂದರ್ಭ ನಡೀಲಿಕ್ಕಿಲ್ಲ ಅಂತ. ಇಲ್ಲಂತಂದರೆ ಕೊರೋನಾದ ಇನ್ನು 10 ಪಟ್ಟು ನಾವು ಅನುಭವಿಸುವಂಥ ಶಾಪ ನಮ್ಮ ಮೇಲೆ, ಪ್ರಕೃತಿ ಶಾಪ ಇದು. ಹಾಗೆ ನೀವು ಹೇಳಿದಂಥ ರೀತಿಯಲ್ಲಿ ಯೋಜನತೆ ಪ್ರತಿಯೊಂದು ವಿಷಯವನ್ನು ನಾವೊಂದು ಹೋಗಬೇಕಾದ್ರೆ ನಾಯಿ ಒಂದು ಅಡ್ಡ ಬರ್ತಾ ಇದೆ, ಅದಕ್ಕೂ ಭಗವಂತನ ಸೃಷ್ಟಿ. ಅದು ಭಗವಂತನ ಸೃಷ್ಟಿ. ದಯವಿಟ್ಟು ಅದನ್ನು ನಾವು ಸ್ವಲ್ಪ ಕಾಪಾಡೋ, ಅದನ್ನು ನಾವು ಬದಿಗಿಟ್ಟು ನಾವು ಸ್ವಲ್ಪ ಬದಿಯಿಂದ ವೆಹಿಕಲ್ ಹೋಗ್ಬೋದಾ? ಇದು ಪಾಪ ಪ್ರಜ್ಞೆ. ಇವತ್ತು ಉದಾಹರಣೆಗೆ ನಾನು ಹೇಳಬೇಕಾಗಿದೆ ಇದನ್ನು. ನಾನು ಇಲ್ಲಪ್ಪ ನಾಯಿ ಅದನ್ನು ನಾನು ಅಡಿಗೆ ಹಾಕೊಂಡು ಹೋಗ್ತು ಅಂತಂದರೆ ಅದು ಎಲ್ಲಿ ಹೋಗೋದಿಲ್ಲ. ಆ ಪಾಪ ಪ್ರಜ್ಞೆ ಎಲ್ಲಿ ಹೋಗೋದಿಲ್ಲ. ಒಂದಲ್ಲ ಒಂದು ದಿವಸ ನಾನು ಎಲ್ಲಿ ಪಾಪ ನಾಯಿ ಗೊತ್ತಿಲ್ಲ ಕಾರ್ ಬರ್ತಾ ಇದೆ ಅಂತ, ನಾಯಿ ಗೊತ್ತಿಲ್ಲ ಕಾರ್ ಅಡಿಗೆ ಬಿದ್ದು ಸತ್ತೋಗ್ತದೆ ನಾವು. ಆದರೆ ನಾವು ಇನ್ನು ಮುಂದಕ್ಕೆ ಯಾವುದೇ ಕಾರಣದಲ್ಲಿ ಮೊಬೈಲಲ್ಲೇ ಯಾವುದೇ ನಮ್ಮ ಏನು ಜ್ಞಾನ, ನಮ್ಮದು ಮನಸ್ಸು ಎಲ್ಲೋ ಇದ್ದಾಗ ಯಾವುದೊಂದು ಲಾರಿ ಬಂದಾಗ ಹೊಡ್ಬೋದು, ಆ ಪಾಪ ನಮಗೆ ಬಂದೇ ಬರ್ತದೆ. ನಾವು ಒಂದು ದಿವಸ ನಾಯಿ ಸತ್ತಾಗ ಸಾಯ್ಲಿಕ್ಕೆ ಉಂಟು, ಅದು ಎಲ್ಲೂ ಹೋಗೋದಿಲ್ಲ. ಇವತ್ತು ನಾವು ದೇವರನ್ನು ನಂಬುದಿದ್ರೆ, ನಾವು ಇವತ್ತು ಹಿಂದೂ ಧರ್ಮದ ಅನುಯಾಯಿಗಳಂತಂದರೆ ಇದು ಎಲ್ಲಿಯೂ ಹೋಗೋದಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಇಂಥ ಪಾಪಗಳನ್ನು ಮಾಡಬಾರ್ದು, ಪ್ರಕೃತಿಯನ್ನು ನಿರ್ಮೂಲನೆ ಮಾಡುವಂಥ ಪಾಪಗಳು ಮಾಡಬಾರ್ದು. ಅದು ನೇರವಾಗಿ ಅದರ ಹೊಡೆತ ನಮಗೆ ಬಂದೇ ಬರ್ತದೆ. ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಅದನ್ನು ಅನುಭವಿಸ್ತೇವೆ ಅಂತ. ಎಸ್ ಸರ್, ಖಂಡಿತ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ವೀಕ್ಷಕರಿಗೆ ವಿಶೇಷವಾಗಿ ತಿಳಿಸುವಂಥ ಕೆಲಸ ಮಾಡಿದಿರಿ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀರಿ? ತುಂಬ ಸಂತೋಷ ಆಗಿದೆ. ಇವತ್ತು ನಮ್ಮ ಏನು ಅಳಲು ಇದೆಯಾ, ಕೂಗು ಇದೆ, ಅದನ್ನು 4 ಜನರಿಗೆ ಹೇಳುವಂಥದ್ದು, ಶಿಕ್ಷಕರ ಏನು ನೋವುಗಳಿದೆಯಾ, ವಿದ್ಯಾಸಂಸ್ಥೆಗಳ ನಿರ್ಮಾಪಕರ ನೋವುಗಳೇನಿದೆಯಾ, ಅದನ್ನು ಹೇಳಲಿಕ್ಕೆ ನೀವೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಇವತ್ತು ಎಲ್ಲ ಮಾಧ್ಯಮಗಳು ಕೆಲವೊಂದು ನಿಮ್ಮ ಏನು ಕಹಳೆ ಅಂತ ಚಾನೆಲ್ ವಾಹಿನಿಗಳು ಕೆಲವು ಅಪವಾದ ಅದಕ್ಕೆ ಅಂತ ಅನಿಸ್ತದೆ. ಯಾಕಂದರೆ ಎಲ್ರಿಗೂ TRP ಜಾಸ್ತಿ ಮಾಡೋದು ಹೇಗೆ ಅಂತ, ಅದನ್ನು ವ್ಯೂವರ್ಸ್ ಜಾಸ್ತಿ ಮಾಡೋದು ಹೇಗೆ ಅಂತ. ಇವತ್ತು ನೀವು ನಮ್ಮ ಪರವಾಗಿ ಬಂದುಬಿಟ್ರೆ ಇವರಿಗೆ ಫಾಲೋ ಆಗಿ ಮಾಡಿದ್ರು, ಅದಕ್ಕೋಸ್ಕರವಾಗಿ ನಿಮ್ಮನ್ನು ಹೇಟ್ ಮಾಡುವಂಥ ಒಂದು ಜನ ನಿರ್ಮಾಣ ಆದಿತ್ತು ನಂಗೆ ಗೊತ್ತಿದೆ. ಆದರೆ TRP ಹಿಂದೆ ನೀವು ಹೋಗಲಿಲ್ಲ, ನಮಗೆ ಗೊತ್ತಿದೆ. ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ ಅಂತಂದರೆ, ನಾನು ಬೇರೆ ಬೇರೆ ವಾಹಿನಿಗಳನ್ನು ನಾನು ನೋಡ್ತಾ ಇದ್ದೆ. ಇವತ್ತು ನಾನು ಬೇರೆ ಬೇರೆ ವಾಹಿನಿಗಳು ಪುತ್ತೂರಿನಲ್ಲಿದ್ದೇವೆ, ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಕಹಳೆ ಬಗ್ಗೆ ನಾನು ಭಾಳಷ್ಟು ಸಮಯದಿಂದ ನಾನು ನೋಡ್ತಾ ಇದ್ದೇನೆ. ನನಗೆ ತುಂಬ ಸಂತೋಷ ಏನಂತಂದರೆ, ನಿಮ್ಮ ಈ ಕಹಳೆ, ಆ ಕಹಳೆಯಲ್ಲೇ ಒಂದು ಮುದ ಇದೆ ಅಂತ. ನಾನು ಯಾಕೋಸ್ಕರ ಹೇಳ್ತಾರೆ ಅಂತಂದರೆ, ಬಹುಶಃ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ. ಬಹುಶಃ ತಲೆಕುದ್ದು ಹಣ್ಣಾದವರಿಗೆ ಮಾತ್ರ ನೆನಪಿರ್ಬೋದು. ನನಗೆ ಆ ನೆನಪಿಸೋದು ಕೆಲಸವನ್ನು ಮಾಡ್ತಾ ಇದ್ದೇನೆ. 76-77ನೇ ವ್ಯವಸ್ಥೆ ನಮ್ಮ ಭಾರತದ ಇಡೀ ಪ್ರಜಾಪ್ರಭುತ್ವವನ್ನು ಹೊಸಕಿ ಹಾಕಿ ಸರ್ವಾಧಿಕಾರದ ಅಮಲಲ್ಲಿ ಗದ್ದುಗೆಯಲ್ಲಿ ಸವಾರಿ ಮಾಡಿದಂಥ ಒಂದು ಸಂದರ್ಭ. ಯಾರು ಪ್ರಜಾಪ್ರಭುತ್ವದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರನ್ನು ಜೈಲಿಗೆ ತಂದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದಾದ್ಯಂತ ದಕ್ಷಿಣ ಕನ್ನಡದ ಒಂದು ಸ್ವರ ಕಹಳೆ, ಆ ಕಹಳೆ ಅಂತ ಹೇಳುವಂಥ ಒಂದು ಪತ್ರಿಕೆ ಬರ್ತಾ ಇತ್ತು. ನನಗೆ ಇವತ್ತು ಅದನ್ನು ಆ ಕಹಳೆಯ ಹೆಸರು ಕೇಳಿದ ತಕ್ಷಣ ಮೈ ರೋಮಾಂಚನ ಆಗ್ತದೆ. ಪ್ರಜಾಪ್ರಭುತ್ವದ ಧ್ವನಿಯನ್ನು ಕರ್ನಾಟಕದಾದ್ಯಂತ ಸ್ಥಾಪನೆ ಮಾಡಿದಂಥ ಪತ್ರಿಕೆ ಅದು ಕಹಳೆ. ಅದು ದಕ್ಷಿಣ ಕನ್ನಡದ ಮೂಲ ಸ್ವರ. ಆ ಸ್ವರವನ್ನು ಇಟ್ಕೊಂಡಿದ್ರಲ್ಲ ಕಹಳೆ ಅಂತ, ಸಾರ್ಥಕ ಅಂತ ಅನ್ಸುತ್ತೆ. ಅಂತಹ ಸ್ವರದ ಧೈರ್ಯ ನಿಮಗೆ ಬರಲಿ ಅಂತ ನಾನು ಹಾರೈಸ್ತೇನೆ. ಪ್ರಜಾಪ್ರಭುತ್ವಕ್ಕೋಸ್ಕರವಾಗಿ, ಸಮಾಜಕ್ಕೋಸ್ಕರವಾಗಿ ಕಹಳೆ ಆ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತದ, ಪರಾಕ್ರಮತೆಯನ್ನು ಮೆರೀತಾ ಆ ಕಹಳೆ ಇವತ್ತಿಗೆ ಅವಶ್ಯಕತೆ ಇದೆ ಅಂತ ನಾನು ಅನಿಸ್ತೇನೆ. ಹಾಗಾಗಿ ಅದೇ ರೀತಿಯಾದಂತಹ ಜನಪ್ರಿಯತೆ, ಅದೇ ರೀತಿಯಾದಂತಹ ಕರ್ತವ್ಯ ನಿಮಗೆ ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಖಂಡಿತ ಸರ್, ಧನ್ಯವಾದಗಳು ಸರ್. ನಿಮ್ಮ ಮಾತುಗಳು ನಮಗೆ ಪ್ರೇರಣೆ ಆಗಲಿ, ನಮಗೆ ಶ್ರೀರಕ್ಷೆ ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸರ್. ಧನ್ಯವಾದಗಳು ಸರ್.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟು ಹೊತ್ತುಗಳ ಕಾಲ ಅನೇಕ ವಿಚಾರಗಳನ್ನು ಸರ್ ಹೇಳಿದರು. ಅನೇಕ ವಿಚಾರಗಳು ಅದು ನಮಗೆ ಪ್ರಾಕ್ಟಿಕಲ್ ಅಂತ ಅನಿಸ್ತಿದೆ. ಯಾಕೆ ಅಂತ ಕೇಳಿದರೆ, ನಾವು ಏನು ತಪ್ಪು ಮಾಡಿದ್ವಿ, ಏನು ಎಡವಿದ್ವಿ, ನಾವು ಅದನ್ನೆಲ್ಲ ಒಂದು ಸಲ ಮೆಲುಕು ಹಾಕತಕ್ಕಂಥ ಸನ್ನಿವೇಶ ಇದು. ಖಂಡಿತ ಇದನ್ನು ನಾಳೆ ನಾವು ತಿದ್ದಿ ನಾಳೆ ಸರಿಯಾದ ದಾರಿಯಲ್ಲಿ ನಡೆದರೆ ಖಂಡಿತ ಭರವಸೆಯ ನಾಳೆಗಳು ನಮ್ಮದಾದೀತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ.